ಕಾರ್ಕಳ ಆನೆಕೆರೆ ಬಸದಿ ಬಹಳ ಸುಂದರವಾಗಿ ಜೀರ್ಣೋದ್ಧಾರಗೊಂಡಿದ್ದು ಇಡೀ ಜಗತ್ತಿನ ಜನ ಕಾರ್ಕಳದತ್ತ ತಿರುಗಿ ನೋಡುವಂತೆ ನಿರ್ಮಾಣವಾಗಿದೆ. ಕಾರ್ಕಳವು ಬನಾರಸ್ ನಗರದಂತೆ ಎದ್ದು ಕಾಣುತ್ತದೆ ಎಂದು ಪರಮಪೂಜ್ಯ 108ರ ಮನುಶ್ರೀ ಅಮರಕೀರ್ತಿ ಮಹಾರಾಜ್ ಹೇಳಿದರು. ಕಾರ್ಕಳ ಆನೆಕೆರೆ ಚತುರ್ಮುಖ ಕೆರೆ ಬಸದಿಯ ಧಾಮ ಸಂಪ್ರೋಕ್ಷಣಾ ಪೂರ್ವಕ ಜೀನಬಿಂಬ ಪ್ರತಿಷ್ಠಾಪನೆ ಮತ್ತು ಮೇಘಿನ ನೆಲೆಯ ಭಗವಾನ್ 1008 ಶ್ರೀ ಪಾರ್ಶ್ವನಾಥ ಸ್ವಾಮಿಯ ಪಂಚಕಲ್ಯಾಣ ಮಹೋತ್ಸವದ ಅಂಗವಾಗಿ ಧಾರ್ಮಿಕ ಸಭಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆ ಸಮಾರಂಭದಲ್ಲಿ ಆಶೀರ್ವಚನ ನೀಡಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅಧ್ಯಕ್ಷತೆ ವಹಿಸಿದ್ರು. ಶಾಸಕ ವಿ ಸುನಿಲ್ ಕುಮಾರ್ ಸ್ಮರಣ ಸಂಚಿಕೆ ಬಿಡುಗಡೆಗೊಳಿಸಿದ್ರು. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಭಾಗಿಯಾಗಿದ್ದರು. ಇನ್ನಷ್ಟು ನಮ್ಮ ಸಮಾಜ, ನಮ್ಮ ಧರ್ಮ ಮತ್ತು ಮುಖ್ಯವಾಗಿ ನನ್ನ ಬಹುದಿನದ ಕನಸು ನನಸಾಗಿದೆ ಎಂದು ನಾನು ಪೂಜ್ಯ ಮನುಷ್ಯರವರ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ನಾನು ಕಳೆದ 50 ವರ್ಷದಲ್ಲಿ ಎಲ್ಲರ ಮಸ್ತಕಾಭಿಷೇಕ, ಕಾರ್ಕಳ ಮಸ್ತಕಾಭಿಷೇಕ, ಶರಣಬರದ ಮಸ್ತಕಾಭಿಷೇಕ, ಧರ್ಮಸ್ಥಳ ಮಸ್ತಕಾಭಿಷೇಕ ಆಗುವಾಗ ಯುವಕರು ನಮ್ಮ ಕಾರ್ಯಕ್ರಮದಲ್ಲಿ ಹೆಚ್ಚು ಆಸಕ್ತಿಯಿಂದ ಭಾಗವಹಿಸಬೇಕು. ಅವರ ಧರ್ಮಸ್ಥಳ ಈ ಒಂದು ಶಿವಮೊಗ್ಗ ಈ ಭಾಗಗಳಿಗೆ ಜೈನ ಯಾತ್ರಾರ್ಥಿಗಳು ಬಂದು ಪಾವನರಾಗುವಂತ ಒಂದು ಜಾಗ. ಭೈರವರಸರ ಕಾಲದಲ್ಲಿ